ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಕಳ ರಿಕ್ಷಾ ನಿಲ್ದಾಣದಲ್ಲಿ ರಿಕ್ಷಾ ಚಾಲಕರಿಗೆ ಹಾಗೂ ಮಾಲಕರಿಗೆ ಕೊರೋನಾ ಸಂಕಷ್ಟ ಸಮಯದಲ್ಲಿ ಜೀವರಕ್ಷಕ ಕಿಟ್ ವಿತರಣೆಯನ್ನ ಉಡುಪಿ ಜಿಲ್ಲಾಧ್ಯಕ್ಷರ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್, ಈ ಕೆಲಸವನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾಡಬೇಕಿತ್ತು, ಆದರೆ ಎರಡು ಸರ್ಕಾರಗಳಿಗೆ ಜನರ ಅಮೂಲ್ಯ ಮತಗಳು ಮಾತ್ರ ಬೇಕು, ಅವರ ಅಮೂಲ್ಯ ಜೀವದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ, ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತೆ ಅಂತ ಹೇಳಿದರು। ಸಂಕಷ್ಟ ಕಾಲದಲ್ಲಿ ನಾವು ಯಾವುದು ಜನರಿಗೆ ಆದ್ಯತೆಯ ನೆಲೆಯಲ್ಲಿ ಸರ್ಕಾರ ಕೊಡಬೇಕಾಗಿತ್ತೋ ಆ ಕಾರ್ಯವನ್ನು ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಡುವ ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಜನರ ಆರೋಗ್ಯದ ನೆಲೆಯಲ್ಲಿ ಅವರಿಗೆ ಆಹಾರವನ್ನು ಕೊಡಬೇಕಾದವರ ಕರ್ತವ್ಯ, ಅವರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂಥ ಆದ್ಯತಾ ಕ್ಷೇತ್ರದ ವೈದ್ಯಕೀಯ ಅವಶ್ಯಕತೆಗಳನ್ನು ಸರಬರಾಜು ಮಾಡತಕ್ಕಂಥದ್ದು ಸರ್ಕಾರದ ಕೆಲಸ। ಸರ್ಕಾರ ಆ ಕೆಲಸವನ್ನು ಮಾಡಲಿಲ್ಲ। ಅದಕ್ಕಾಗಿ ಈ ಸರ್ಕಾರದ ಈ ದಮನ ರೀತಿ ಮತ್ತು ಬೇಜವಾಬ್ದಾರಿತನವನ್ನು ಖಂಡಿಸಿ ನಾವು ಎರಡೂ ಬ್ಲಾಕ್ ಕಾಂಗ್ರೆಸ್ಗಳ ವತಿಯಿಂದ ನಮ್ಮ ನಾಯಕರಾದಂಥ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾತ್ಮಕ ಜನಸಂಪರ್ಕ ಮತ್ತು ಜನಸ್ಪಂದನೀಯ ಕಾರ್ಯಕ್ರಮ ನಾವು ಸ್ವಾಗತಿಸ್ತಾ ಇದ್ದೇವೆ। ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವೂರು ಅವರು, ಸರ್ಕಾರ ಯಾವುದೇ ಪರಿವಿಲ್ಲದೆ ಜನರ ಅಮೂಲ್ಯ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಾ ಇದೆ ಅಂತ ಹೇಳಿದರು। ಇವತ್ತು ಇಡೀ ರಾಷ್ಟ್ರದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲೇ ನಡೆಯತಕ್ಕಂಥ ಈ ಒಂದು ಮಹಾಮಾರಿಯ ಎರಡನೆಯ ಆವೃತ್ತಿಯಲ್ಲಿ ಯಾವ ರೀತಿಯಲ್ಲಿ ಇದು ಇವತ್ತು ಎಲ್ಲ ಕಡೆ ಪ್ರಕಟ ಆಗುತ್ತೆ ಅಂತ ತಮಗೆಲ್ಲ ಗೊತ್ತುಂಟು, ಯಾವ ಒಂದು ಸ್ಪೀಡಲ್ಲಿ ಹೋಗುತ್ತಂತೆ। ಇದಕ್ಕೆ ಕಾರಣ ನಮ್ಮ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಕೂಡ ಇಷ್ಟೆಲ್ಲ ಇದರ ಹಿಂಟುಗಳು ಇದ್ದರೂ ಕೂಡ ಒಂದು ಚೂರು ಕೂಡ ಅದರ ಮೇಲೆ ಜಾಗೃತಿ ವಹಿಸದೆ ಇವತ್ತು ಅದಕ್ಕೆ ಬೇಕಾದ ತಯಾರಿ ಮಾಡದೆ ಈ ಒಂದು ಅಲ್ಲೋಲಕಲ್ಲ ಆಗುತ್ತಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ। ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ಜಿಲ್ಲೆಯಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ಮುಖಾಂತರ ಈ ಬಡಬಗ್ಗರ ಈ ಸಂದರ್ಭದಲ್ಲಿ ಅವರೊಂದಿಗೆ ಸ್ಪಂದಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ ಹಲವಾರು ಕಡೆ ಕಾರ್ಯಕ್ರಮ ಆಗ್ತಾ ಉಂಟು। ಈ ಸಂದರ್ಭದಲ್ಲಿ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪೂಜಾರಿ, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ದೇವಾಡಿಕ, ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ, ಸಂತೋಷ್ ರಾವ್ ಸುಬೀತ್, ಕಾಂತಿ ಶೆಟ್ಟಿ, ರವಿಶಂಕರ್, ಶೋಭಾ, ಸಂತೋಷ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು।